ಯೋಗ ಜೀವನ ಕ್ರಮ ಆವಡುವುದು ಕುಡ್ಲನಗರ ಭ್ರಷ್ಟಾಚಾರ ನಿಗ್ರಹ ದಳದ ಎಸ್ಪಿ ಉಮಾಪ್ರಶಾಂತ್ ಪಂತೇರು ಕುಡ್ಲದ ಪತ್ರಿಕಾ ಭವನಡು ಪತ್ರಕರ್ತರಿಗೆ ದಿವನ್ನ ಯೋಗ ಶಿಬಿರ ಉದೀಪನ ಮಂತದ ಆರೋಪ ಆತೇರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಲೆಟ್ಟು ಕುಡ್ಲ ಪ್ರೆಸ್ ಕ್ಲಬ್ ಪತ್ರಿಕಾ ಭವನ ಟ್ರಸ್ಟ್ ಬೊಕ್ಕ ಐಸಿರಿ ಹೆಲ್ತ್ ಇಂಡಿಯಾ ಮಿಷನ್ ಜೊತೆ ಸೇರಿಗೆಡು ವಾರ್ತಾಮಾಣಿಲೆಗೆ ಒಂಜಿ ತಿಂಗೋಲ್ದ ಯೋಗ ಶಿಬಿರ ನಡತುಂಡು. ಅಂಗಾರೆ ಕುಡ್ಲನಗರ ಭ್ರಷ್ಟಾಚಾರ ನಿಗ್ರಹ ದಳದ ಎಸ್ಪಿ ಉಮಾಪ್ರಶಾಂತ್ ಯೋಗ ಶಿಬಿರನು ಉದೀಪನ ಮಂತೇರು. ಉಮಾಪ್ರಶಾಂತ್ ಪಾತಿರ್ ಇತ್ತೆ ಒತ್ತಡದ ಬದುಕು ನಮ್ಮವು ಅವೇಟ್ಲ ಪೊಲೀಸರ ಬೊಕ್ಕ ವಾರ್ತಾಮಾಣಿಲೆಗೆ ಪುರುಸೊತ್ತಿದ ಅಂತಿನ ಕೆಲಸ ಉಂಡು. ನಮ್ಮ ಶರೀರ ನಮ್ಮ ಪಂಡಿನಂಚಕ್ಕೆ ನೋಡುದಾಂಡ ಯೋಗ ಅಗತ್ಯ ಅವೇನು ಕಲ್ತಂಡ ಯಾವಂದು ಯೋಗ ಜೀವನ ಕ್ರಮ ಆವಡೊಂದು ಪಂಡಿರು. ಐಸಿರಿ ಹೆಲ್ತ್ ಇಂಡಿಯಾ ಮಿಷನ್ ಮತ್ತೆ ನಿಮಗೆಲ್ಲರಿಗೂ ಈಗಾಗಲೇ ನಿಮಗೆ ಎಲ್ಲರಿಗೂ ಗೊತ್ತು ಯೋಗ ಎಕ್ಸಸೈಸ್ ಯಾಕೆ ಮಾಡಬೇಕು ಏನು ಮಾಡಬೇಕು. ಬಟ್ ಆದರೆ ಕೂಡ ನಮ್ಮ ಮನಸ್ಸು ಅದನ್ನ ಮಾಡಲಿಕ್ಕೆ ಸಿದ್ಧ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಲೈಫಲ್ಲಿ ಬ್ಯುಸಿ ಇರ್ತಾರೆ. ಈಗ ಪೊಲೀಸವರು ಯಾವ ಥರ ಬ್ಯುಸಿ ಇರ್ತೀವಿ ಅದೇ ಥರ ನಿಮಗೂ ಅಷ್ಟೇ ಪತ್ರಕರ್ತರಿಗೂ ಕೂಡ ಟೈಮೇ ಇರೋದಿಲ್ಲ, ಅಷ್ಟು ಬ್ಯುಸಿಯಾಗಿರ್ತಿಲ್ಲ ಯಾವಾಗ ಕೂಡ. ಅದಕ್ಕೆ ವಿವೇಕಾನಂದರು ಅಂತ ಹೇಳ್ತಾರಂತೆ, ಯಾವಾಗಲೂ ನಮ್ಮ ಬ್ಯುಸಿ ಲೈಫಲ್ಲಿ ವಿ ವಿಲ್ ಮಿಸ್ ಸಚ್ ಎ ವೆರಿ ನೈಸ್ ಪರ್ಸನ್. ಅಂದರೆ ನಾವು ಅನ್ನೋದು ನಮ್ಮ ಜೊತೆ ನಾವೇನು ಮಾಡ್ತಾ ಇದ್ದೀವಿ, ನಾವು ಯಾರು ಅಥವಾ ನಮ್ಮ ಥಿಂಕಿಂಗ್ಸ್ ಏನು, ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋದೇ ಇಲ್ಲ, ನಾವು ಯಾರಂತಲೇ ಗೊತ್ತಿರೋದಿಲ್ಲ. ಸೊ ದೀಸ್ ಡೇಸ್ ನನಗನ್ಸ್ತದೆ ಯೋಗ ಆಗಲಿ ಮೆಡಿಟೇಷನ್ ಅಥವಾ ವಾಟ್ ಎವರ್ ಅದರ್ ಥಿಂಗ್ಸ್ ಎಲ್ಲ ಮಾಡೋದು ಜಸ್ಟ್ ಬಿಕಾಸ್ ಟು ನೋ ವಾಟ್ ವಿ ಆರ್ ಅಂತ. ಸೆಲ್ಫ್ ಇಟ್ಸ್ ನಾಟ್ ಅಬೌಟ್ ಸ್ಪಿರಿಚುವಾಲಿಟಿ ಸಮಥಿಂಗ್ ಅಲ್ಲ. ನಾನು ಏನು ಮಾಡ್ತಾ ಇದ್ದೀನಿ. ಯೋಗ ಅಂತ ಹೇಳಿದ್ರೆ ಇಟ್ಸ್ ಅಬೌಟ್ ಯೂನಿಯನ್ ಅಂತ ಹೇಳ್ತದೆ, ಬಾಡಿ ಆ್ಯಂಡ್ ಮೈಂಡ್ ಬ್ಯಾಲೆನ್ಸ್ ಮಾಡೋದು. ನಿರ್ದೇಶಕರು ದರ್ಶನ್ ಜೈನ್ ಪಾತಿಯದು ವಿಜಯ ಕರ್ನಾಟಕ ಬೊಕ್ಕ ಪೊಲೀಸ್ ಇಲಾಖೆ ಒಟ್ಟಾದು ಮಾದಕ ಮುಕ್ತ ಮಂಗಳೂರು ಕಾರ್ಯಕ್ರಮ ಮಲ್ತು ನಡೆದ ಬೊಕ್ಕ ಅವೇಟು ಪಾಲ್ದಿಸು ತನಕ್ಲ ಸಮಾಜಕ್ಕೂ ದಾಲ ಎಡ್ಡೆ ಆಪುನುಂಚ ಮಲ್ಪೊಡುದಾಂಡು ಎಂದು ಪಂಡಿರು. ನಾನು ಬಿಸ್ನೆಸ್ ಮಾಡುವಾಗ ನನಗೆ ಹೇಗೆ ಗೊತ್ತಂತ ವರ್ಷಕ್ಕೆ ಉಂಟಲ್ಲ ಒಂದು 4-5 ಲಕ್ಷ ರೂಪಾಯಿ ಸಿಕ್ಕಿದ್ರು ಹುಲಿ ಕರಡಿ ಅಂತ ಹೇಳ್ಕೊಂಡು ತಾಣ ಹೋಗ್ತಿದ್ರು. ಅವ್ರ ಫೋನ್ ಇವ್ರ ಫೋನ್ 20,000 ಕೊಡಿ 25,000 ರೂಪಾಯಿ ಕೊಡಿ. ನನಗೆ ಬೇಜಾರಾಗ್ತಿತ್ತು. ಸೊ ನಾನೊಂದು ಡಿಸೈಡ್ ಮಾಡಿ ನಾನಂತೂ ಯಾರಿಗೆ ಹಿಂಸೆ ಕೊಡೋದಿಲ್ಲ, ಯಾರ ಕೈಲಿ ಬೇಕು ನಮ್ಮ ಕೈಲಿ ಎಷ್ಟು ಉಂಟು ಅದನ್ನ ಒಟ್ಟು ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋಗೋದು. ಮತ್ತೆ ನಮ್ದು ಇನ್ನೊಂದು ಹೇಳಿದ್ರೆ ಡೈಲಿ ಒಂದು ಇಲ್ಲಿ ಪಾರ್ಕಲ್ಲಿ ಡೈಲಿ ಬೆಳಿಗ್ಗೆ ಫ್ರೀ ಯೋಗ ಮೆಡಿಟೇಷನ್ ಮತ್ತೆ ಸಂಜೆ ಝೂಂಬಾ ಬಾಲಿವುಡ್ ಫಿಟ್ನೆಸ್ ಇಂಥದ್ದು ಒಳ್ಳೊಳ್ಳೆ ಇದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಫ್ರೀ, ಯಾವುದಾದ್ರು ₹1 ಚಾರ್ಜ್ ತೊಗೊಳ್ಲಿಕ್ಕಿಲ್ಲ. ಪ್ಲಸ್ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ಸ್. ಯಾಕಂದ್ರೆ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ತುಂಬ ನನಗೆ ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದೆ ಮಂಗಳೂರು ಇಷ್ಟು ಡ್ರಗ್ ಇದು ಎಲ್ಲ ಉಂಟಂತ ಹೇಳಿ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಡುಪನ ವಾರ್ತಾಮಾಣಿನ ಸಂಘದ ಗುರುಕಾರ್ಯರು ಶ್ರೀನಿವಾಸ ನಾಯಕ್ ಇಂದ ಅಜಯ್ ಗುರುಕಾರ್ಮೆ ವಹಿಸಿದಿತ್ತೇರು. ಸಂಘದ ಮಾಜಿ ಗುರುಕಾರ ಜಗನ್ನಾಥ ಶೆಟ್ಟಿಬಾಳ, ವಾರ್ತಾ ಭಾರತದ ಪುಷ್ಪರಾಜ್, ವಿಜಯವಾಣಿದ ಹರೀಶ್ ಪಾಲ್ದೆ ತುಂಡಿರು. ವಿಜಯ ಕರ್ನಾಟಕದ RC ಭಟ್ ಮಂಡೆಕೋಲು ಕಾರ್ಯಕ್ರಮ ಸುಧಾರಿಕೆ ಮಲ್ತೇರು.